ಮುಟ್ಟಿಸಿ ಪ್ರಪಂಚದ ಜನರಿಗೆ ತೋರಿಸಬೇಕು ಎಂಬಂತಹ ಉದ್ದೇಶವನ್ನು ಇಟ್ಟುಕೊಂಡು ಯಾರು ಜೀವನವನ್ನು ನಡೆಸುತ್ತಾರೋ ಆತನೇ ಬುದ್ಧಿವಂತ. ಹುಟ್ಟಿದ್ದೇನೆ, ಬೆಳೆದಿದ್ದೇನೆ, ಎಲ್ಲಿ ಯಾವಾಗ ಯಾರಿಂದಲಾಗಿ ಎಂಬಂತಹ ವಿಚಾರವನ್ನು ತಿಳಿಯುವ ನಾನಲ್ಲ. ಕಂಡವರಲ್ಲಾಡಿ ವೃಷಭದಂತೆ ಹಾರುತ್ತಿರುವಂತಹ ನನ್ನದ್ದಾದ ವರ್ತನೆಯನ್ನು ಕಂಡು ವೃಷಭಾಸುರ ಎಂಬಂತಹ ಹೆಸರನ್ನಿಟ್ಟಿದ್ದಾರೆ. ಕೇವಲ ಹೆಸರಿಗೆ ತಕ್ಕಂತೆ ನಾನು ವರ್ತಿಸಿದ್ರೆ ಸಾಕೆ, ನನ್ನದ್ದಾದಂತಹ ಪರಾಕ್ರಮವನ್ನು ತೋರಿಸಬೇಕು, ನಾವು ಕೂಡ ಒಂದು ನೆನೆಯಲ್ಲಿ ಕಲ್ಪಿಸಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ನಮ್ಮವರನ್ನೆಲ್ಲ ಒಗ್ಗೂಡಿಸಿ ಶ್ರೀಶೈಲ ಎಂಬಂತಹ ಪ್ರದೇಶಕ್ಕೆ ಅರಸನಾಗಿ ನಡೆದೆ. ಕೇವಲ ಅರಸನಾಗಿದ್ದರೆ ಸಾಕೆ, ಪರಾಕ್ರಮವನ್ನು ಎಲ್ಲರಿಗೂ ಕೂಡ ತೋರ್ಪಡಿಸಬೇಕು ಎಂಬ ಉದ್ದೇಶದಿಂದಲೇ ಭೂಲೋಕವನ್ನೆಲ್ಲ ಸುತ್ತಾಡಿ ಭೂಲೋಕದಲ್ಲಿರುವಂತಹ ಧರಣಿ ಬಾಲನ ಹೆಸರನ್ನು ಬರೆದು ನನ್ನದಾದಂತಹ ಅಧಿಕಾರದ ಮುದ್ರೆಯನ್ನು ಒತ್ತಲ್ಪಟ್ಟೆ. ಅಷ್ಟೇ ಸಾಕೆ, ಈ ವಿಚಾರವನ್ನೆಲ್ಲ ನಮ್ಮವರಿಗೂ ಹೇಳಿ ಸಂತೋಷವನ್ನು ಪಡಿಸಿ ಆಗಿದೆ. ಆದರೆ ನನ್ನ ಮನದಲ್ಲಿರುವಂತಹ ಆಕಾಂಕ್ಷೆ ಒಂದೇ, ಇದು ಮೊದಲು ನಮ್ಮವರೆಲ್ಲ ಅಳಿದು ಹೋಗಿದ್ದಾರೆ. ಕೇವಲ ಆಯುಷ್ಯ ತೀರಿ ಅಳಿದು ಹೋದದ್ದಲ್ಲ, ಮುಗಿಯುವುದಕ್ಕೆ ಮೊದಲೇ ಇಲ್ಲಿಂದ ಪರಲೋಕವನ್ನರಿದ್ದಾರೆ. ಹೇಗೆ ಅವರನ್ನು ಕೊಂದವರು ಬೇರೆ, ಇಂದ್ರಾದಿ ದೇವತೆಗಳು ಹಾಗೆ ಇನ್ನೂ ಕೂಡ ನನ್ನ ಮನದಲ್ಲಿ ಉಳಿದುಕೊಂಡಿದೆ. ನಮ್ಮ ಜಾತಿಯಲ್ಲಿ ಹುಟ್ಟಿದಂತಹ ರಾಕ್ಷಸ ಕುಲವನ್ನೇ ನಮ್ಮವರನ್ನೆಲ್ಲ ನಾಶ ಮಾಡುವಂತಹ ಆ ಮನವಾಡಿದವ ಇಂದ್ರ. ಅದಕ್ಕಾಗಿ ಆ ಸ್ವರ್ಗಲೋಕದ ಅಧಿಕಾರವನ್ನು ಸ್ವಾಧೀನಪಡಿಸಿದಲ್ಲಿ ಸತ್ತಂತಹ ನಮ್ಮವರ ಆತ್ಮಕ್ಕೆ ಶಾಂತಿಯ ದೊರೆಯುವುದಕ್ಕೆ ಸಾಧ್ಯವಿದೆ ಎಂಬ ಭಾವನೆಯಿಂದ ಒಂದು ಆಲೋಚನೆಯನ್ನು ಮಾಡಿದ್ದೇನೆ, ಬೇರೆ ಯಾವುದಲ್ಲ. ಎಂಬಂತಹ ತೀರ್ಮಾನವನ್ನು ಕೈಗೊಂಡವನಾರು. ಕೇವಲ ಸಾಮರ್ಥ್ಯದಿಂದ ಸ್ವರ್ಗವನ್ನು ಏರಿ ಆ ದೇವತೆಗಳನ್ನು ಹೊಡೆದೋಡಿಸುವುದಕ್ಕೆ ಸಾಧ್ಯವೇ? ದೈವವರ ಅಗತ್ಯವಿದೆ ಎಂಬುದರಿಂದಲೇ ಕಾರಣವನ್ನು ಸರಿದೆ. ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಮಾನವನವನ್ನು ಗ್ರಹಿಸು ಈ ರೀತಿಯಾಗಿ ಕೇಳಿಕೊಂಡೆ. ಆದರೆ ಬ್ರಹ್ಮ ಹೇಳಿದ್ದಾದರೂ ಏನು? ಹುಟ್ಟಿದವರಿಗೆ ಮರಣ ಕಟ್ಟಿಷ್ಟ ಗಂಟಂತೆ ಸಾಯಲೇಬೇಕು. ಹಾಗಾದ್ರೆ ಯಾರು ಕೊಲ್ಲಬಾರದು ನನ್ನನ್ನು. ಮನುಷ್ಯರಾಗಿ ಹುಟ್ಟಿದಂತಹ ಯಾವನೂ ಕೂಡ ನನ್ನನ್ನು ಕೊಲ್ಲಬಾರದು ಎಂಬಂತಹ ವರವನ್ನು ಕೇಳಿದೆ. ಆದರೆ ಅವ ಹೇಳಿದ್ದೇನು? ಮನುಷ್ಯರಿಂದ ನಿನಗೆ ಮರಣವಿಲ್ಲ, ಮರಣ ಇದ್ದರೆ ನೀನು ಸೇವಿಸುವಂತಹ ಆಹಾರ ನಿನ್ನ ಪ್ರಿಯವಾದ ಆಹಾರ ಸೂಕರನಿಂದ ಮಾತ್ರ ನಿನಗೆ ಮರಣ. ಮನಸ್ಸಿಗೆ ಬಹಳ ಆನಂದವಾಯಿತು. ದಿನನಿತ್ಯವೂ ಸೇವಿಸುವಂತಹ ಆಹಾರದಿಂದ ನನಗೆ ಮರಣ ಬರುವುದಕ್ಕೆ ಸಾಧ್ಯವಿದೆಯೇ? ಅಷ್ಟು ಸುಲಭದವನಾನಲ್ಲ. ಆದ್ದರಿಂದಲೇ ಸಮಾಧಾನವನ್ನು ಕಂಡು ಪುರವನ್ನು ಸೇರಿದ್ದೇನೆ.